ಪಿಲಿಕುರು ಪ್ರದೇಶ ಅತ್ಯಂತ ಪ್ರೀತಿಯ ಪ್ರದೇಶವಾಗಿದೆ. ಒಗ್ಗಟ್ಟಿನಿಂದ ಬಾಳುವ ಪ್ರದೇಶದಲ್ಲಿ ದ್ವೇಷಮುಕ್ತ, ನಶೆಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದು ರಾಜ್ಯ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಪಂಜಾಳ ಪಿಲಿಕುರು ಇಲ್ಲಿನ ಮೊಹಿಯುದ್ದೀನ್ ಜುಮಾ ಮಸೀದಿ ಇದರ ವಕ್ಫ್ ಬೋರ್ಡ್ನ 10 ಲಕ್ಷ ರೂಪಾಯಿ ಅನುದಾನದಡಿ ನಿರ್ಮಾಣವಾದ ಮಸೀದಿ ಕಮಾನು ಹಾಗೂ ಕಾಂಪೌಂಡ್ ವಾಲ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರದೇಶದ ಎಲ್ಲ ಹಿರಿಯರು ಮತ್ತು ಉಲೇಮಾ ಮತ್ತು ಉಮಾರರು ಸೇರಿಕೊಂಡು ಅತ್ಯುತ್ತಮ ವಾತಾವರಣ ನಿರ್ಮಾಣ ಮಾಡಿ ಈ ಯುವಕರಿಗೆ ಸಾಕಾರ ಕೊಡುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮದ್ರಸಾ ಇವತ್ತು ನಿರ್ಮಾಣ ಮಾಡಿ ಬಂದಿದ್ದೀರಿ. ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಅತ್ಯಂತ ಸಂಪ್ರದಾಯಬೇಕು, ಪ್ರೀತಿ ವಿಶ್ವಾಸದ ಜೀವನ ಸಾಗಿಸಬೇಕು. ನೀವು ನಿಮ್ಮ ತಂದೆ ತಾಯಿಯ ಆಸೆ ಸಂಪರ್ಕ ಮಾತ್ರ ಈ ಸಮುದಾಯದ ಸಮಾಜದ ಈ ದೇಶ ಸಂಪತ್ತಾಗಿ ಮಾಡಿಕೊಳ್ಳುವ ಅವಕಾಶ ಇಲ್ಲಿಂದಲೇ ಅವರು ವಿಶೇಷ ಶಿಕ್ಷಣ ಮೂಲ್ಯಮಾನ ಮುಖಾಂತರ ಬರಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಕೂಡ ಇವತ್ತು ಬಹಳಷ್ಟು ತಾಳ್ಮೆ ಸಾಧನೆ ಶಾಲೆಯಲ್ಲಿ ನಾವು ಹೇಗೆ ಬದುಕಬೇಕಂತ ಕಲಿಸಿದ ಬದುಕಿಗೆ ನಾವು ಜೀವನ ಮಾಡಬೇಕಂತ ಅದಕ್ಕೆ ಮದರಸದಲ್ಲಿ ಉಲೇಮಾಗಳು ನಾವು ಯಾವ ಪ್ರೀತಿ ವಿಶ್ವಾಸ ನಿಯಂತ್ರಿದ್ದು ಸರ್ವೋಪಯೋಗಿಗೆ ಪಾತ್ರರಾಗಬೇಕಂತ ಕಲಿಸುವಂತ ವ್ಯಕ್ತಿತ್ವ ಅದನ್ನು ಉಲೇಮಾಗಳು ಕೊಡುವಂತ ಎಲ್ಲರೂ ಉತ್ತಮವಾದ ಪ್ರದೇಶ ಅಂತ ಹೇಳಿಕೊಂಡು ಎಲ್ಲ ಜಾಗಕ್ಕೆ ಎಲ್ಲ ವರ್ಗದ ಪ್ರೀತಿಸುವಂತ ಪ್ರದೇಶ ಆಗಬೇಕು. ಮಸೀದಿ ಅಧ್ಯಕ್ಷ ಯುಕೆ ಮೋನು ಹಾಜಿ ಕಣಚೂರ್ ಅವರು ಮಾತನಾಡಿ, ವಕ್ಫ್ ಬೋರ್ಡ್ನಿಂದ ದೊಡ್ಡ ಮೊತ್ತದ ಅನುದಾನ ಸಿಕ್ಕಿರುವುದು ಮಸೀದಿ ಆಡಳಿತದ ಭಾಗ್ಯ. ಇದಕ್ಕೆ ಶಿಫಾರಸು ಮೂಲಕ ಶ್ರಮಿಸಿದ ಶಾಸಕರ ನಡೆಗೆ ಮಸೀದಿ ಆಡಳಿತ ಸಮಿತಿಯಿಂದ ಅಭಿನಂದನೆಯನ್ನ ಸಲ್ಲಿಸಿದರು. ಈ ಸಂದರ್ಭ ಕಾರ್ಯಾಧ್ಯಕ್ಷ ಪಿಐ ಅಹಮದ್ ಕುಂಜಿ ಹಾಜಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸಿದ್ದಿಕ್ ಕೊಳಂಗೆರೆ, ಉಡುಪಿ ವಕ್ಫ್ ಅಧಿಕಾರಿ ಅಬೂಬಕರ್, ತಲಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಫಯಾಜ್, ಮಸೀದಿ ಆಡಳಿತ ಸಮಿತಿಯ ಕಾರ್ಯದರ್ಶಿ ಬಶೀರ್, ಎನ್ಐ ಇಬ್ರಾಹಿಂ, ಅಬ್ದುಲ್ ಸಲಾಂ ಮೊದಲಾದವರು ಉಪಸ್ಥಿತರಿದ್ದರು.